ಮುಂಬೈನಿಂದ ಮಂಗಳೂರು ಪ್ರಯಾಣದ ವೇಳೆ ಇಂಡಿಗೋ ಏರ್ಲೈನ್ಸ್ನ ವಿಮಾನದ ಫಸ್ಟ್ ಆಫೀಸರ್ ತುಳು ಭಾಷೆಯಲ್ಲಿ ಮಾಡಿರುವ ಅನೌನ್ಸ್ಮೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ದೇಶದಲ್ಲಿನ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕ ಹಾಗೂ ಸಾರ್ವಜನಿಕ ಪ್ರಕಟಣೆಯನ್ನ ಮೊದಲು ಸ್ಥಳೀಯ ಭಾಷೆಯಲ್ಲಿ ಹೊರಡಿಸಿ ಆನಂತರ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಮಾಡಬೇಕು ಎಂದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಆದೇಶವಿದೆ. ಈ ಆದೇಶದಂತೆ ಮುಂಬೈನಿಂದ ಮಂಗಳೂರು ಪ್ರಯಾಣಕ್ಕೆ ರೆಡಿಯಾಗಿದ್ದ ಇಂಡಿಗೋ ವಿಮಾನದಲ್ಲಿ ಪೈಲಟ್ ಪ್ರದೀಪ್ ಪದ್ಮಶಾಲಿ ಎಂಬವರು ಪ್ರಕಟಣೆಯನ್ನ ಬರೆದು ತುಳುವಿನಲ್ಲಿ ಓದಿ ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. Ladies and gentlemen, a very good evening from the flight deck. That was a small Tulu announcement from my side. That's my native language, also the local language spoken in Dakshina Karnataka. Hello, I am your first officer. My name is Pradeep Padmashali, and with me in the flight deck is Commander. Ladies and gentlemen, a very good evening from the flight deck. That was a small Tulu announcement from my side. That's my native language, also the local language spoken in Dakshina Karnataka. Hello, I am your first officer. My name is Pradeep Padmashali, and with me in the flight deck is Commander Tayar Avundula. ಮುಂಬೈದ ಟೇಕ್ ಆಫ್ ಆದ ಸರಿಸುಮಾರು 1 ಗಂಟೆ 5 ನಿಮಿಷ ಪೊರ್ದು ಪ್ರಯಾಣ ಮಲ್ಪುನ ಅಂದಾಜು ಉಂಟು. ದಯ ಮಲ್ತದ ಮಾತೆಲ್ಲ ಆರಾಮದ ಇತ್ತೊಂದು ಈ ವಿಮಾನ ಪ್ರಯಾಣದ ಖುಷಿಯನ್ನು ಅನುಭವಿಸಲೇ ಅಂಚ ಎಂಕಲ್ನ ಆಸೆ. ಇನಿ ಎಂಕ್ಲಿನ ಒಟ್ಟುಡು ಪ್ರಯಾಣ ಮಲ್ಪರೆ ಮನಸ್ಸು ಮಲ್ತಿನೇ ಕಾದು ನಿಕ್ಲಿಗೆ ಮಾತೆರೆಗ್ಲ ಎಂಕ್ಲಿನ ಉಡಲ್ ದಿಂಜಿದಿ ಸೋಲ್ಮೇಲೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.